ಎಂ ಅವರು ಬರ್ತಾರಂತ ನಾವು ಬೆಳಗ್ಗೆ ಬರ್ತಾರಂತ ಹೇಳಿದ್ದು, ಮಧ್ಯಾಹ್ನ ಹಾಗೆ ಹೀಗೆ ಬೆಳಗಿನಿಂದ ಸುಮಾರು ಜನ ಇಲ್ಲಿ ಕಾಯ್ತಾ ಇದ್ದೇವೆ. ಅವರು ಬರದಿದ್ದದ್ದು ನಮಗೆ ಭಾರಿ ಬೇಸರ ಆಯಿತು. ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿದರೆ ಅವರಿಗೂ ಸಹ ಇದರ ಬಗ್ಗೆ ತಿಳಿತಿತ್ತು. ನಮಗೆ ಕೊನೆಗೆ ನಮಗೆ ಎಂತ ಬರಲಿಲ್ಲ ಆದರೂ ಪರವಾಗಿಲ್ಲ, ನಮಗೆ ಇಲ್ಲಿ ಒಂದು ಕೆಲಸವನ್ನು ಮಾಡಿಕೊಡಿ, ಒಂದು ಎಪ್ರೋಲನ್ನು ಇದಕ್ಕೆ ಕೆಲಸ ಮಾಡಲಿಕ್ಕೆ ಒಂದು ಎಪ್ರೋಲ್ ಆಗಬೇಕು. ಎಪ್ರೋಲ್ ಒಂದು ಮಾಡಿಕೊಟ್ರೆ ಭಾಳ ಅನುಕೂಲ ಇತ್ತು. ಎಪ್ರೋಲ್ ಒಂದು ಮಾಡಿಕೊಡ್ಬೇಕು ಹೇಗಾದರೂ ಮಾಡಿ, ಬರದಿದ್ದರೆ ಪರವಾಗಿಲ್ಲ. ಈಗ ಅದೊಂದು ಎಪ್ರೋಲ್ ಆದರೆ ಇಲ್ಲಿ ಅವ್ರು ಕೆಲಸ ಮಾಡಿಕೊಡ್ಬೋದು. ಈಗ 6-7 ತಿಂಗಳಿಂದ ಕೆಲಸ ಆಗಲಿಲ್ಲ. 6-7 ತಿಂಗಳಾಯಿತು, ಕಲ್ಲೆಲ್ಲ ಬಂದು ಬಿದ್ದು ಏನು ಕೆಲಸ ಆಗಲಿಲ್ಲ. ಅವ್ರು ಹೇಗಾದರೂ ಇದಕ್ಕೊಂದು ಎಪ್ರೂವಲ್ ಅಂತ ಮಾಡಿಬಿಟ್ರೆ, ಈಗ ಕಾಂಟ್ರಾಕ್ಟರ್ ಸಹ ಏನು ಮಾಡೋದು, ಅವರು ಏನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಅವರು ತಂದು ಕಲ್ಲನ್ನೆಲ್ಲ ಹಾಕಿದ್ದಾರೆ, ಇದನ್ನು ಸರಿ ಜೋಡಣೆ ಆಗಬೇಕು. ಜೋಡಣೆ ಆದರೆ ಇಂಥ ಪರಿಸ್ಥಿತಿ ಬರೋದಿಲ್ಲ. ಈಗ ಈ ಕೆಲಸವನ್ನು ಅವರು ಎಪ್ರೂವಲ್ ಮಾಡದಿದ್ದರೆ ಬರುವ ವರ್ಷ ಈ ಮಳೆಗಾಲಕ್ಕೂ ಅವರು ಮುಖ್ಯಮಂತ್ರಿಗಳು ಬರುವಂಥ ಪರಿಸ್ಥಿತಿ ಬರ್ತದೆ. ಇದೊಂದು ಎಪ್ರೂವಲ್ ಒಂದು ಮಾಡಿಕೊಡ್ಬೇಕಾಗಿ ನಾವು ಇಲ್ಲಿಯ ಗ್ರಾಮಸ್ಥರು ಹೇಳೋದು ಇಷ್ಟೇ.